10ನೇ ತಾರೀಕಿಗೆ ಮೇ 10ನೇ ತಾರೀಕಿಗೆ ನಡೆಯತಕ್ಕಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ ಈಗಾಗಲೇ ನಾವೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದೇವೆ. ಕಳೆದ ಒಂದಷ್ಟು ದಿವಸಗಳಿಂದ ಅನೇಕ ರೀತಿಯ ಈ ಚುನಾವಣೆಯ ಬಗ್ಗೆ ಅನೇಕ ರೀತಿಯ ಗೊಂದಲಗಳ ವಾತಾವರಣಗಳ ನಡುವೆ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು, ಅನ್ಯಾಯ ಆಗಿರತಕ್ಕಂತಹ ಸಂಘ ಪರಿವಾರದ ಕಾರ್ಯಕರ್ತರ ಹಿಂದಿನ ಶಕ್ತಿಯಾಗಿ ಇರಬೇಕು ಅಂತಕ್ಕಂಥ ಅವರೆಲ್ಲರ ಒಕ್ಕೊರಲ ಆಗ್ರಹದಂತೆ ಚುನಾವಣೆಗೆ ಪಕ್ಷೇತರನಾಗಿ ನಿಲ್ಲಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಅತ್ಯಂತ ಸ್ಪಷ್ಟವಾಗಿರತಕ್ಕಂಥ ನಿಲುವನ್ನು ಕೈಗೊಂಡು ಇವತ್ತು ಪಕ್ಷೇತರನಾಗಿ ಈ ಸಂದರ್ಭದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಲಿಕ್ಕಿದ್ದೇನೆ. 17ನೇ ತಾರೀಕಿಗೆ ಪುತ್ತೂರಿನ ಮಹಾಜನತೆಯ ಆಶೀರ್ವಾದದ ಜೊತೆಗೆ ದರ್ಬೆಯಿಂದ ಮೆರವಣಿಗೆಯಲ್ಲಿ ಸಾಗಿ ಚುನಾವಣೆಯ ನಾಮಪತ್ರವನ್ನು ಸೋಮವಾರದ ದಿವಸ ನಾವೆಲ್ಲರೂ ಕೊಡಲಿಕ್ಕಿದ್ದೀವಿ. ಒಟ್ಟಾರೆಯಾಗಿ ಕಳೆದ ಒಂದಷ್ಟು ವರ್ಷಗಳಿಂದ ಈ ಸಮಾಜಕ್ಕೋಸ್ಕರ ಶಕ್ತಿಯಾಗಿರತಕ್ಕಂಥ ಕಾರ್ಯಕರ್ತರ ನೋವಿನ ಹಿಂದೆ ಇರಬೇಕು. ಅನೇಕ ವರ್ಷಗಳಿಂದ ಸಂಘ ಪರಿವಾರ ಪಕ್ಷ ಸಂಘಟನೆಯ ಜೊತೆಗೆ ನೋವನ್ನು ತಿಂದಿರತಕ್ಕಂತಹ ಅನೇಕ ಜನರ ಕಾರ್ಯಕರ್ತರ ಧ್ವನಿಯಾಗಿ ವಿಧಾನಸೌಧದಲ್ಲಿ ಇರಬೇಕು ಅನ್ನತಕ್ಕಂಥ ಕ್ಷೇತ್ರದ ಮತದಾರರ ಮತ್ತು ಹಿತೈಷಿಗಳ ನಿರ್ದೇಶನ ಮತ್ತು ಆಕಾಂಕ್ಷೆಯ ದೃಷ್ಟಿಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣಕ್ಕೆ ಇಳಿತಾ ಇದ್ದೇನೆ. ಹಿಂದುತ್ವದ ಆಧಾರದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಎಲ್ಲ ನಾಡಿ ಮಿಡಿತವನ್ನು ಅರಿತುಕೊಂಡಂತಹ ವ್ಯಕ್ತಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಪಕ್ಷದಿಂದ ಅವಕಾಶ ಕೊಡಬೇಕು ಅಂತಕ್ಕಂಥ ಯೋಚನೆ ಈ ಭಾಗದಲ್ಲಿರ್ತಕ್ಕಂಥ ಮತದಾರರು, ಕಾರ್ಯಕರ್ತರು, ಸಂಘಟನೆಯವರು, ಪಕ್ಷದ ಹಿರಿಯರು, ಸ್ವಾಮೀಜಿಯವರು ಎಲ್ಲರ ಮನಸ್ಸಿನಲ್ಲಿ ಕೂಡ ಇತ್ತು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಕೂಡ ಕ್ಷೇತ್ರದಲ್ಲಿ ಇತ್ತು. ಯಾವುದೂ ಇದ್ರೂ ಕೂಡ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ಚುನಾವಣೆಯಲ್ಲಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಕೊನೆಯ ಕ್ಷಣದಲ್ಲಿ ಟಿಕೆಟ್ ತಪ್ಪಿದ್ರೂ ಕೂಡ ಸಂಜೀವ ಮಠಂದೂರವರನ್ನು ಗೆಲ್ಲಿಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಪುತ್ತೂರಿನಲ್ಲಿ ಗೆಲ್ಲಿಸೋದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ನಾನು ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ. ಆ ಒಂದು ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರು, ಸಂಘಟನೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಸಾಮಾಜಿಕ ಚಿಂತನೆಯನ್ನು ಉಳ್ಳತಕ್ಕಂಥ ಹಿರಿಯರು, ಸಂಘದ ಹಿರಿಯರು, ಸ್ವಾಮೀಜಿಯವರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸ್ವಾಮೀಜಿಯವರ ಕೂಡ ಆಶೀರ್ವಾದವನ್ನು ಪಡ್ಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ನನಗೆ ಅವಕಾಶ ಕೊಡಬೇಕು ಅನ್ನತಕ್ಕಂಥ ಒಕ್ಕೊರಲ ಆಗ್ರಹ ಪುತ್ತೂರು ಇಡೀ ಕ್ಷೇತ್ರದಾದ್ಯಂತ ಇರುವುದನ್ನು ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನು ನೆನಪಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಚುನಾವಣೆಯ ಕೊನೆಯ ಹಂತದಲ್ಲಿ ಈ ಕ್ಷೇತ್ರವನ್ನು ಬಿಟ್ಟು ಇನ್ನೋರ್ವ ಅಭ್ಯರ್ಥಿಯನ್ನು ಈ ಕ್ಷೇತ್ರಕ್ಕೆ ಜೋಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಪಕ್ಷದ ಕಡೆಯಿಂದ, ಸಂಘಟನೆಯ ಕಡೆಯಿಂದ, ಸಂಘದ ಕಡೆಯಿಂದ ಮಾಡಿದರು. ನಾನು ಅಭ್ಯರ್ಥಿಯ ಬಗ್ಗೆ, ಆಶಾ ತಿಮ್ಮಪ್ಪ ಗೌಡರ ಬಗ್ಗೆ ಯಾವುದೇ ಒಂದು ವಿಚಾರವನ್ನು ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇಲ್ಲ. ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಸದಸ್ಯರಾಗಿ, ಓರ್ವ ಕ್ರಿಯಾಶೀಲ ರಾಜಕಾರಣಿಯಾಗಿ, ಮಹಿಳೆಯಾಗಿ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತು ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಬದುಕಿದವರು ಆಶಾ ತಿಮ್ಮಪ್ಪ ಗೌಡರು. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಕ್ಷೇತ್ರವನ್ನು ಉಳಿಸತಕ್ಕಂಥ ಪ್ರಾಮಾಣಿಕ ಕಾಳಜಿಯ ಜೊತೆಗೆ ಪಕ್ಷ, ಸಂಘ ಪರಿವಾರ ಎಲ್ಲವೂ ಕೂಡ ಒಂದು ಯೋಚನೆಯನ್ನು ಮಾಡುತ್ತೆ. ನಮಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಡುತ್ತೆ ಅನ್ನತಕ್ಕಂಥ ಆಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಇಡೀ ಕ್ಷೇತ್ರದಾದ್ಯಂತ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದ ಜನತೆಯ ಆಶೀರ್ವಾದದ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಸಿಗ್ತದೆ ಅನ್ನತಕ್ಕಂಥ ಆಶಯ ನಮ್ಮೆಲ್ಲರದ್ದು ಇತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಟಿಕೆಟನ್ನು ಬೇರೆ ಇವರಿಗೆ ಘೋಷಣೆ ಮಾಡುವುದರ ಜೊತೆಗೆ ಅದಕ್ಕೆ ಆ ಒಂದು ಪುತ್ತೂರು ಕ್ಷೇತ್ರಕ್ಕೆ ಬೇರೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕಂಥ ಯೋಚನೆಯನ್ನು ಪರಿವಾರ ಪಕ್ಷದವರು ಮಾಡಿದರು. ಇವತ್ತು ಕಾರ್ಯಕರ್ತರ ಎಲ್ಲರ ಅಭಿಪ್ರಾಯ, ಪಕ್ಷದ ಹಿರಿಯರ, ಸಂಘಟನೆಯ ಹಿರಿಯರ ಎಲ್ಲ ಪ್ರಮುಖರ ನಿರ್ಧಾರ, ಆಶಯಗಳು ಏನಿದೆ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಗೆದ್ದು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಿಮ್ಮಿಂದ ಆಗಬೇಕು.
ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತದ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತಕ್ಕಂಥ ಅವರ ಮಹದಾಸೆಯ ಮತ್ತು ಮನಸ್ಸಿನ ಬಯಕೆಯ ಇಚ್ಛೆಯ ಆ ಒಂದು ದೃಷ್ಟಿಕೋನದಿಂದ ನಾನು ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದವನ್ನು ಪಡ್ಕೊಂಡು ಈ ಬಾರಿಯ ಚುನಾವಣೆಯಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಪುತ್ತೂರು ಕ್ಷೇತ್ರದಲ್ಲಿ ನಾನು ಕಣಕ್ಕೆ ಇಳಿಲಿಕ್ಕಿದ್ದೇನೆ.